30ಕ್ಕೂ ಅಧಿಕ ಜಿಲ್ಲೆಯ 880ಕ್ಕೂ ಅಧಿಕ ಶಾಲೆಗಳ 6 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಬಾಯಲ್ಲಿ ರಾಮಜಪದ ಕಲವರ ನಡೆಯುತ್ತಿದೆ. ನಮ್ಮ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಗಳನ್ನು ವಿಶೇಷ ಒತ್ತಡಗಳಿಲ್ಲದೆ ಮತ್ತಷ್ಟು ದೃಢಗೊಳಿಸುವ ಸಣ್ಣ ಪ್ರಯತ್ನವೊಂದು ಭರ್ಜರಿ ಯಶಸ್ಸಿನೆಡೆಗೆ ಸಾಗುತ್ತಿದೆ. ಈ ವರ್ಷ ಅಧಿಕ ಶ್ರಾವಣ ಮಾಸವಿರುವುದರಿಂದ ಆ ತಿಂಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ವಿಶೇಷ ಸತ್ಫಲಗಳನ್ನು ಶಾಸ್ತ್ರಗಳು ಉಲ್ಲೇಖಿಸಿದೆ. ಇನ್ನೊಂದೆಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಶತಮಾನಗಳ ಕನಸು ನನಸಾಗ್ತಿದೆ. ಆದ್ದರಿಂದ ನೂತನ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯವರೆಗೆ ದೇಶದಲ್ಲಿ ಎಲ್ಲ ವಯೋಮಾನದ ಎಲ್ಲ ಜಾತಿ ಸಮುದಾಯಗಳ ವಿವಿಧ ವೃತ್ತಿ ಕ್ಷೇತ್ರಗಳ ಹಿಂದೂಗಳಿಂದ ರಾಮನ ವಿಶೇಷ ಸ್ಮರಣೆ ಸೇವಾ ಕಾರ್ಯಗಳು ಮುಂತಾದವು ನಿರಂತರ ನಡೆಯುವಂತಾಗಬೇಕೆಂದು ಅಯೋಧ್ಯ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಶ್ವಸ್ತರು ಆಗಿರುವ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಎಲ್ಲೆಡೆ ಉಲ್ಲೇಖಿಸಿದ್ದಾರೆ. ಅದರಂತೆ ಈ ಅಧಿಕ ಮಾಸದಲ್ಲಿ ದಶಕೋಟಿ ಸಾಮೂಹಿಕ ರಾಮಜಪ ಯಜ್ಞ ನಡೆಸುವಂತೆಯೂ ಕರೆ ನೀಡಿದ್ರು. ಯಾವುದೇ ಖರ್ಚಿಲ್ಲದೆ ಅತ್ಯಂತ ಸರಳವಾಗಿ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ 1 ತಿಂಗಳ ಕಾಲ ನಿತ್ಯ 108 ಬಾರಿ ಶ್ರೀರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಜಪಿಸಿ ಕೊನೆಗೆ ಲೋಕದ ಒಳಿತಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥಿಸುವ ಈ ಸರಳ ವಿಧಿಗೆ ಕೇವಲ 10 ರಿಂದ 15 ನಿಮಿಷಗಳು ಸಾಕು. ಇಂದು ಶಿರ್ಸಿಯಲ್ಲಿ ಮಾನ್ಯ ಶ್ರೀ ಕಾಗೇರಿ ವಿಶ್ವೇಶ್ವರ ಹೆಗಡೆಯವರ ನೇತೃತ್ವದಲ್ಲಿ 650 ಮಂದಿ ಭಕ್ತರಿಂದ ತಲಾ 650 ಬಾರಿ ರಾಮ ಮಂತ್ರ ಜಪಯಜ್ಞ ನಡೆಸಲಾಗಿದೆ. श्रीराम जय राम जय जय राम जय श्री राम जय श्री राम।